ಸೇರಿನ ಆತಿ ಭಕ್ತಿಪೂರ್ವಕವಾದ ಶುದ್ಧಾಪೂರ್ವಕವಾದ ನಾವು ಕೊಡುವುದು ಅವಾಗ ಭಕ್ತಿ ಬಂಗುಣಂಚಿನ ಇಂಚೊಪ್ಪೊಡು ಬಂದಾಗ ಕನ್ನಡ ನಮ್ಮ ಭಕ್ತಿ ಒಂದೂರು ತೂಪ ಆ ದೇವರಿನ ಕನ್ನಡ ತೂನಾಗ ಇಂಚ ಮುಂತ ಅಂತ ಅವು ಭಗವಂತಗೆ ಭಕ್ತಿ ಅರ್ಪಣೆ ಅವಾಗ ದೇವರಿನ ತೂದು ನಮ್ಮ ಕೈ ಮುಗಿಯ ಅಂಚನೆಗೊಂಡು ನಾವು ಭಕ್ತಿ ಅರ್ಪಣೆ ಕನ್ನಡ ನಮ್ಮ ತೂನಾಗ ಆ ಭಗವಂತನ ಅಲಂಕಾರವಳಿ ಭಗವಂತನ ಒಂದು ಸ್ವರೂಪವಳಿ ಆ ಬೆಳಕನ್ನು ಬೆಳಗಾನಗಾವಲಿ ಅಥವಾ ಆರತಿ ಮಲ್ಪನಗಾವಲಿ ಕನ್ನಡ ನಮ್ಮ ಏಕಾಪದ ಆ ಆರತಿದ ಬೆಳಕದು ಆ ಬಿಂಬನ ನಮ್ಮ ತೂನಾಗ ಅಂದು ಭಕ್ತಿ ಅರ್ಪಣೆಯನ್ನು ಕಟ್ಟಿದೆ ಜೋರ್ ಸಾಧು ದೇವರಿಗೆ ಅಡ್ಡಗಳು ಶುದ್ಧ ಬಂದ ಆ ಆರತಿ ಅನಗಾವಲಿ ಅಥವಾ ಭಜನ ಸಂಕೀರ್ತನ ಅನಗಾವಲಿ ಅಥವಾ ನಮ್ಮ ದೇವರ ನೈವೇದ್ಯ ಸಮರ್ಪಣೆ ಮಾಡ್ಕೊಂಡಾವಲಿ ಅಥವಾ ಆ ಮಂಗಳಾರತಿ ಸಮಯ ನಮ್ಮ ಬಾಯಿಗೆ ಸ್ಮರಣೆ ಮಾಡ್ಕೊಂಡು ಬೇದವುಲ ನಂಗೆ ಶಬ್ದ ಬರೋದು ಬೇಗ ನಂಗೆ ಸ್ವಲ್ಪ ಶುದ್ಧ ಅರ್ಪಣೆ ಆಗೋದು ಆ ಭಜನೆ ನಂಗೆ ಬಂದ್ರೆ ಬಂದು ಕಮಲ ಹಿಂಗೆ ಬಾಯಿಗೆ ಬಂದ್ರೆ ಶುರು ಮಾಡಿ ಬಾಯಿಗೆ ಸ್ಮರಣೆ ಮಾಡ್ಕೊಳ್ಳೋಣ ಶುದ್ಧ ಅಂತ ನನ್ನ ವಿಶ್ವಾಸವು ಫಲದಾಯಕ ಕಿವಿಟಿಗೇನು ಅಲ್ಲ ಪೂರ ದೇವರ ಮಹಿಮೆ ಆರಾಧನೆ ಹೆಚ್ಚಿನ ಪೂರ ಉಂಟ ಆಯ್ತಾ ಮಹಿಮೆಯಿಂದ ನಮ್ಮ ಕಿವಿಟಿಗೇನು ಅವು ಕಿವಿಟಿಗೇನೆ ನಮ್ಮ ವಿಶ್ವಾಸ ಗತಿಗಳು ಆ ವಿಶ್ವಾಸ ಗತಿಯಿಂದ ಆರಾಧನೆ ಮಾಡೋದ್ರಿಂದ ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗುವುದು ಅವಾಗ ಇದು ಸಾರ್ವಜನಿಕವಾದ ಈ ಕ್ಷೇತ್ರ ನಿರಂತರವಾದ ಮಾಡ್ಕೊಂಡಿಲ್ಲ 52ನೇ ವರ್ಷಗಳಲ್ಲಿ ಅವಾಗ ಒಂಜಿ 10 ವರ್ಷ ಮಾಡ್ಕೊಂಡು ಆತ ಶ್ರಮ ಉಂಟು ಆತ ಶಕ್ತಿ ಉಂಟು ಅವಾಗ ಒರಿಯರ್ದವರ ಮಾತ್ರ ನೀವು ಮಾತೆಲ್ಲ ಸೇರ್ದು ಮಾಡ್ಕೊಂಡಾಗ ಅವು ವಿಜೃಂಭಣೆ ಆಗ್ತದೆ ಅವಾಗ ಸೇರ್ದು ಮಾಡ್ಕೊಂಡಾಗ ಸುರುಕಾದ ನಂಗೆ ಗೋಡಿತಿಲು ಐಕ್ಯಮತ್ಯ ಒಗ್ಗಟ್ಟು ಓಡು ಆ ಒಗ್ಗಟ್ಟಿತ್ತು ನಾಟ ಬಲ ಉಂಟು ಅವಾಗ ದೇವರನ್ನ ಆರಾಧನೆ ಅಂಚನೆಗೆ ಪರಿಪೂರ್ಣವಾದ ಕನ್ನಡ ತುವುದು ಬಾಯಿ ಸ್ಮರಣೆ ಮಾಡ್ತದೆ ಕಿವಿಟಿಗೆ ಏನೊಂದಿತ್ತು ಅಂದ ಐಟ್ಲ ನಂಗೆ ಪೂರ್ಣ ಪ್ರಮಾಣದ ಫಲ ಉಂಟು ಧಾರ್ಮಿಕ ಉಪನ್ಯಾಸ ಕೂಡ ಸಭಾ ಕಾರ್ಯಕ್ರಮ ಕೂಡ ಮತ್ತೆ ಧಾರ್ಮಿಕ ಉಪನ್ಯಾಸ ನಂಚಿನ ರೀತಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಜ್ಞಾನ ನಮ್ಗೆ ಏತುಂಟ ಐದು ಪೂರ ಧಾರ್ಮಿಕದ ಉಪನ್ಯಾಸಗಳನ್ನ ತಿಳಿಯೋದು ಐಕ್ಯ ವಿಶೇಷವಾದ ಆಶೀರ್ವಚನ ಸಭಾ ಕಾರ್ಯಕ್ರಮದ ಆಶೀರ್ವಚನ ಮೂಲದಿರ್ತಾರೆ ದಾಯ ಆಶೀರ್ವಚನ ಬಂದ ಆ ಸ್ವಾಮಿನ ಗುರುಗಳನ್ನ ಪೂರ ಉಪದೇಶ ನಂಗೆ ಕಿವಿಗೆ ಬೂರ್ನಾಗ ಅವು ನಂಗೆ ಫಲ ದಿಕ್ಕು ಅವಾಗ ದೇವರನ್ನ ಸಾನ್ನಿಧ್ಯ ಇಡ್ತಾಯಿ ನಮ್ಮ ಅಲ್ಪ ಮಾತ್ರ ಧಾರ್ಮಿಕ ಉಪನ್ಯಾಸ ಮಾಡ್ತಾರೆ ಯಾವಾಗ ಅಥವಾ ದೇವರನ್ನ ಧಾರ್ಮಿಕಗಳು ನಮ್ಮ ಸಭಾ ಕಾರ್ಯಕ್ರಮದ ಆಶೀರ್ವಚನ ಕೇಳ್ತಾ ಯಾವ ಆತ ಮಾತ್ರ ದೇವರನ್ನ ಎದುರುಡುವ ನಮ್ಮ ಕೈ ಮುಗಿಯೋಡು ಆ ದೇವರನ್ನ ಎದುರುಡು ಪ್ರಾರ್ಥನೆ ಮಾಡೋದು ಆ ದೇವರನ್ನ ಎದುರುದ ಪ್ರಾರ್ಥನೆದ ಫಲ ನಂಗೆ ಪ್ರಾಪ್ತಿ ಆಗುವುದು ಐಕ್ಯ ಮಂಗಳಾರತಿದ ಸಮಯ ಪ್ರಸನ್ನ ಕಾಲದಲ್ಲಿ ದೇವರ ನಂಗೆ ಅನುಗ್ರಹ ಮಂಚಿನ ಸಮಯ ಅಂತ ಐಕ್ಯ ವಿಶೇಷವಾದ ನಮ್ಮ ಒಂದು ಜ್ಞಾನ ನಮ್ಮ ಮನುಷ್ಯರಿಗೆ ಎಂತಾಗ ದೇವರ ನಮಿತ್ತು ಕಷ್ಟ ಬಂದಾಗ ದೇವರ ನಮಿತ್ತು ನಮ್ಮ ದೂರವಾಡು ದೇವರ ಕಷ್ಟ ಬರಿಯೇನು ಯಾನ ಅಲ್ಪ ಬೋಯೆ ಧಾರ್ಮಿಕ ಕ್ಷೇತ್ರ ಕೂಡ ಅಲ್ಪ ಗಾಣಿಕೆ ಬಾಡಿಯ ಪೂಜೆ ಮಲ್ತೆ ಇಲ್ಲಡು ಬಮ್ಮ ಮಲ್ತೆ ಪೂಜೆ ಮಲ್ತೆ ಅಂತೆಲ್ಲ ದೇವರಿಗೆ ಕಷ್ಟ ಬರಿಯತ್ತ ಬಂದು ಆರ್ನಮಿತ್ತು ಬಾರಬಾರ್ದು ನಮ್ಮ ಆರ್ನಮಿತ್ತು ಬಾರಬಾರ್ದು ಹೆಚ್ಚಿ ಪೆದಿನಪ್ಪೆ ಬಾಲೆಗೆ ಏಪಲ ಕಷ್ಟ ಕೊಡ್ತೀವಿ ಆ ಬಾಲೆಗೆ ಬಡವನಾಗ ಬಡವು ಬೇನೆ ಅನಾಗ ಮರ್ದು ಕೊಡ್ತು ರಕ್ಷಣೆ ಮಲ್ಪಲ್ಲ ಅಂಜನೆ ದೇವರಿಗೆ ನಮ್ಮ ಪೂರ ಜೋಕುಲ್ನ ಸಮಾನ ನಂಗೆಲ್ಲ ದೇವರ ಕಷ್ಟ ಬರುತ್ತದೆ ನಮ್ಮ ಸಾಧಿನ ತತ್ತಿನೇರ್ದವರ ನಂಗೆ ಕಷ್ಟ ಬರ್ತೀನಿ ಐದು ತಿದ್ದೊಂಡ್ರೆಗೋಸ್ಕರವಾದ ಬರ್ತೀನಿ ಅಂತಂದ್ರೆ ವೈಕಲ ಬರ್ತದೆ ಆ ಕಷ್ಟನ ನಿವಾರಣೆ ಮಾಡ್ಕೊಂಡ ಶಕ್ತಿ ಅಪ್ಪಗೆ ಉಂಡ ಎಂಚ ಬಾಲೆಗೆ ನಿವಾರಣೆ ಶಕ್ತಿ ಅಪ್ಪಗೆ ಎಂಚ ಉಂಡ ಅಂತೀನಿ ದೇವರಿಲ್ಲ ನಮ್ಮ ಪೂರ ಜೋಕುಲ್ನ ಸಮಾನ ನಮ್ಮ ಭಕ್ತಿಯರು ಕೂಡ ಜೋಕುಲ್ ನಮ್ಮ ಕಷ್ಟದ ನಿವಾರಣೆ ಮಾಡುವ ಶಕ್ತಿ ಯಾರಿಗೂ ವಿಘ್ನ ನಿವಾರಕ್ಕೆ ಜೀವನ ಬರ್ತಿನ ವಿಘ್ನದ ನಿವಾರಣೆ ಶಕ್ತಿ ಆ ಗಣಪತಿ ದೇವರಿಗೆ ಇಚ್ಛೆಯವರ ಆ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿದಾನಿ ಪ್ರತಿಷ್ಠಾಪನೆ ಮಾಡುವುದು ನಿರಂತರವಾದ ಆ ಶುಕ್ಲ ಪಕ್ಷದ ಪಗ ಆ ಮಾಸದ ಪಗ ನಮ್ಮ ನಿರಂತರವಾದ ಆರಾಧನೆ ಮಾಡುವುದರಿಂದ ಪರಿಪೂರ್ಣ ಅನುಗ್ರಹ ಇಲ್ಲಿ 3 ದಿನ ನಮ್ಮ ಮಂತ್ರ ದೇವರಿಗೆ ನಂಗೆ ಎಡ್ಡೆ ಮಲ್ಪೇರು ಬಂದವು ನಮ್ಮ ಭ್ರಮೆ ನಿರಂತರವಾದ ಮಲ್ಕೊಡು ನಮ್ಮ ನಿರಂತರವಾದ ಬಂದ ಮೂಲ ಸಾನ್ನಿಧ್ಯ ಉಂಟು ಭಕ್ತಿನಾಗೆ ಪೂರ ದೇವರ ಎಡ್ಡೆ ಮಲ್ಕೊಡು ಬಂದ ಆ ಸಾನ್ನಿಧ್ಯ ನದಿಗಳು ನಿರ್ಮಾಣ ಮಂತ್ರದಲ್ಲಿ ಅವಲ ಸಂಕಷ್ಟಿದಾನಿ ನಿರಂತರವಾದ ಗಣೆಯಾಗ ಬಂತು ದೇವರು ಭಕ್ತಿನ ಭಕ್ತರಿಗೆ ಎಡ್ಡೆ ಮಲ್ಕೊಡು ಬಂದಿನ ಭಾವನೆ ಅವಾಗ 3 ದಿನ ನಮ್ಮ ಬಿಂಬನ ಪ್ರತಿಷ್ಠಾಪನೆ ಮಾಡ್ಕೊಂಡು 3 ದಿನ ಆರಾಧನೆ ಮಾಡ್ಕೊಂಡು ದಾಯಕವನ್ನು ತಾಂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಿಯರು ಬಂದು ಪ್ರಾರ್ಥನೆ ಮಾಡಬೇಕು ಒರಿಯನ ಒಂಜನೇ ಭಾವ ದೇವರಲ್ಲಿ ಬಂದು ಒಂಜೇ ಪ್ರಾರ್ಥನೆ ಪೂಜೆ ಒರಿಯರನ್ನು ಒಂಜೊಂಜಿ ಪ್ರಾರ್ಥನೆ ಪೂಜೆ ಒರಿಯೆ ಎನ್ನ ಕಲ್ಪದಾತರು ಉದ್ಯೋಗ ಒಂದು ಎಡ್ಡೆ ರೀತಿಯ ನೆಲೆಯನ್ನು ತೋಜಾದ ಕೂಡಲೇ ಪ್ರಾರ್ಥನೆ ಮಾಡ್ತೀವಿ ಕೆಲವರೇ ನಮ್ಮ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾರೆ ಅಲ್ಪ ಆ ಸ್ವಂತ ಉದ್ಯೋಗದಲ್ಲಿ ಎಡ್ಡೆ ಸ್ಥಾನಮಾನ ಕೂಡಲೇ ಪ್ರಾರ್ಥನೆ ಒಂದು ವಿವಾಹ ಒಂದು ಪ್ರಾರ್ಥನೆ ಮಾಡ್ತೀವಿ ಕೆಲವರು ವಿವಾಹ ಆಯುವಕ್ಕ ಸಂತತಿ ಯಾವುದು ನಂಚಿನ ಪ್ರಾರ್ಥನೆ ಮಾಡ್ತೀವಿ ಕೆಲವರು ಏತಿದ್ದು ನಾಡಲ್ಲ ಐದು ಅನುಭವಿಸಿದ ಶಕ್ತಿ ಗುರು ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀವಿ ಕೆಲವರು ಎಂಗ್ಲಿಗೆ ಜೀವನಕ್ಕೆ ಕೊಡ್ತೀನಿ ಸೌಕರ್ಯ ಒಬ್ಬ ವಿಘ್ನಲಿದ್ದಂತ ಅನುಗ್ರಹ ಮಾಡ್ತೀರ ಅವಾಗ ಒಂದೊಂದು ರೀತಿಯ ಪ್ರಾರ್ಥನೆ ಒಂದೊಂದು ದಿನದ ಪ್ರಾರ್ಥನೆ ಎಲ್ಲ ಅಲ್ಪ ನಿರಂತರವಾದ ಭಗವಂತೆ ಮಾತೆಯ ಪ್ರಾರ್ಥನೆಯನ್ನು ಕೆಲವರು ಓದುತ್ತೇವೆ
ಅವಾಗ ಪ್ರಾರ್ಥನೆ ಮಲ್ಪನಾಗದೆ ಅಷ್ಟೊಂದು ಬಂದ್ಪುಜೆ ಅಷ್ಟೊಂದು ಬಂದ್ಪುನೇಪ ಅಲ್ಲ ಕಡೆಯತವಾಗಡು ಅಂತ ಏಪ ನಮ್ಮ ಇಡೀ ಆ ಪೂರ್ಣ ಪ್ರಮಾಣದ ಆ ದೇವರಿಗೆ ಆ ಸೇವೆಯನ್ನು ಅರ್ಪಣೆ ಮಲ್ಪಿ ಬಕ್ಕ ಆ ಕಡೆಯತವಾಗಡು ಅಷ್ಟೊಂದು ಅನುಗ್ರಹ ಮಲ್ಪಿ ಅವಾಗ ನಮ್ಮ ಅಪಗದಾದ ಮಲ್ಪುಡು ನಮ್ಮ ಪ್ರಾರ್ಥನೆಯನ್ನು ಪುರಾದ ದೇವನಾಗ ಆರ್ನ ಮೈನೆಲ್ಲ ನಮ್ಮ ಶುದ್ಧ ಭಕ್ತಿಗೆ ನೋಡು ಬೇತ ಹೋಗ್ಲ ಆಲೋಚನೆ ಬರದಲ್ಲಿ ಯಾಕಂಡ ಎಂಕುಲ್ಲ ನಿಗಲಗೆ ಮನುಷ್ಯರು ಆ ದೇವತಾ ಎದುರು ಆ ದೇವರ ಮಾತೆರೆ ಕೆಟ್ಟ ಮಲ್ಪುಲ ಅಂದೇ ನಮ್ಮ ಪ್ರಾರ್ಥನೆ ಮಲ್ಪುದು ಭಕ್ತಿ ಹಿ ಶುದ್ಧ ಸಮನ್ವಿತ ಅಂದೇ ಶ್ಲೋಕೋಕ್ನು ಭಕ್ತಿ ಆರಾಧನೆ ಮಲ್ಪುನ ದೇವರ ಕೈ ಬಿಡುವುದೇರು ನಿರಂತರವಾದ ಇನ್ನು ನಂದು ಬೆರಿಸಾಯ ರಕ್ಷಣೆ ಮಲ್ಪಾದ ತೋರ್ಪಿದೆ ನಂಬಿಕೆ ಬೋದು ವಿಶ್ವಾಸ ಬೋದು ನಂಬಿಕೆ ಇಷ್ಟೊಂದಿನಾದ್ರು ಬದ್ದು ಆರಾಧನೆ ಪ್ರಯೋಜನ ಇತ್ತು ನಂಬಿಕೆ ಇಟ್ಟದು ವಿಶ್ವಾಸ ಇದು ನನಗೆ ದುಮ್ಮದ ಕಾಲದ ಕೂಡ ಹಿರಿಯರನ್ನಾಗಲು ಫಸ್ಟ್ ಆ ಧರ್ಮ ಕಾರ್ಯವನ್ನು ಮತ್ತೊಂದು ಬರ್ತೀನಿ ಅವರ ಆ ಆಚರಣೆಯನ್ನು ಕೊಟ್ಟುಡೆ ಮತ್ತೊಂದು ಬರ್ತೀನಿ ಅವರ ಇನ್ನು ಅಕ್ಕಲು ಪಡೆಯಲ್ಲಿನ ಸೌಕರ್ಯ ನಮ್ಮ ಪಡೆಯುವುದಿಲ್ಲ ಈ ನಮ್ಮ ಐನು ಮಲ್ಪಂದ ಕುಲಿಯನ್ನ ನಮ್ಮ ಭಕ್ತದ ಪೀಳಿಗೆ ಐನು ಪಡೆಯುವ ಮಂಚಿನ ಭಾವನೆ ನಮ್ಮ ಒಪ್ಪಂದ ನಮ್ಮ ನಿರಂತರವಾದ ಆ ನಂಬಿಕೆಯನ್ನು ಆ ಧರ್ಮದ ನಮ್ಮ ಹುಡುಕೊಂಡು ಬರ್ತಿನಾಂಡ ಅವು ನಿರಂತರವಾದ ಆ ಸಂಸ್ಕೃತಿ ನಮ್ಮ ಕೈಗೆ ಇತ್ತುನಾಂಡ ನಿರಂತರವಾದ ನಮಗೂ ಆ ಸೇವೆ ಮಂತಿನ ಫಲ ನಮ್ಮ ಜೀವನ ಪರ್ಯಂತವಾದ ಪರಿಪೂರ್ಣವಾದ ಅನುಗ್ರಹ ಅವಾಗ ಜೀವನ ಮಂಚಿನ ನಡುಕ ಭಾಗ ಆ ನಡುಕ ಭಾಗಡೇ ನಮ್ಮ ಸೌಕರ್ಯ ಮಸ್ತು ರೀತಿಯ ನಂಚಿನ ಪಡೆಯರಪ್ಪನು ಅವಾಗ ಮನುಷ್ಯ ಹೋಗಿಯನ್ನು ನಾನು ಜನ್ಮಲು ಮರಣ ಲೇಪ ಬರ್ಕೊಂಡು ಸಾಧ್ಯ ಹುಟ್ಟಿ ಬಕ್ಕ ಜನ್ಮ ಬರ್ತೇನೆ ಅಬಾಲೆ ಹುಟ್ಟು ಮರಣಲ್ಲಂತೇನೆ ಎದ್ದೇ ರೀತಿಯ ಪಾತ್ರ ಬಂದಿತ್ತು ನಾನ ನಮಕ್ ಮನದಾನ ನಂಗೆ ಜೀವನ ಒಂದು ನಂಗೆ ಬಂದ್ರೆ ಸಾಧ್ಯ ಕೂಡಿ ನಮಗೆ ಸಾಧ್ಯ ಏನು ಜೀವನ ದಾನ ಆ ಜೀವನದ ಬೋಡಿಸಿನಂಚಿನ ಸೌಭಾಗ್ಯನ ನಂಗೆ ಪಡೆಯರು ಎಂಚ ಅಂದು ಅವು ಭಗವಂತೆ ಎಂಗ್ಲಿಗೆ ಜನ್ಮ ಕೊಟ್ಟಂಚಿನ ಅಪ್ಪಮ್ಮನ ಮುಖಾಂತರವಾದ ಆ ಜ್ಞಾನ ನಂಗೆ ಕೊಟ್ಟಿರ್ತೀವಿ ಅಪ್ಪೆಮ್ಮೆನೇ ದೇವರ ನಂಗೆ ಪ್ರಧಾನವಾದ ಆ ಅಪ್ಪೆಮ್ಮನು ನಮಲ ಪರಿಪೂರ್ಣವಾದ ಆ ಜ್ಞಾನ ನಂಗೆ ಕೊಟ್ಟಿರ್ತೀವಿ ಜೀವನ ನಂಚಿನ ಆ ಜ್ಞಾನ ಎಂಚ ಕೊಡ್ತೀರಿ ಹುಟ್ಟಿಲಕನೆ ಐಕೊಂಜಿ ಎತ್ತೆ ಕುದರದಿಯೋಡು ಬಂದಂಚಿನ ಭಾವನೆಯಿಂದ ಇದು ದೇವರ ಪ್ರಾರ್ಥನೆ ಬಂದದೇ ಒಂದು ಕುದರದಿ ಕುದರದಿದ್ದಾಯ ಪಕ್ಕ ಆ ಎಡ್ಡೆ ರೀತಿಯ ಗುಳಿಯೋಡು ಬಂದೇ ಒಂದು ಮನಸ್ಸನ್ನು ತೋರುತ್ತದೆ ಸುರುಕ ಐಕೆ ಅನ್ನದಾನದವರು ಅನ್ನದಾನ ನಮ್ಮ ಸ್ವೀಕಾರ ಮಲ್ಪನಾಗ ಐದು ವ್ಯರ್ಥ ಮಲ್ಪೆರದಲ್ಲಿ ಎಂದು ಬಂತು ಸುರುತ ನುಪ್ಪು ಕೊರ್ನಾಗತ್ತೆ ದೇವರ ಪ್ರಾರ್ಥನೆ ಮಲ್ಪದು ತೋರುತ್ತಾರೆ ಈ ಯೋಗದ ನಿರಂತರ ಬಾಲಿಗೆ ತೋರಲ್ಲ ಆ ಪ್ರಾರ್ಥನೆ ಸಾವರ ನಮ್ಮ ಆ ಅನ್ನದಾನದ ಸ್ವೀಕಾರ ಮಲ್ಪನಾಗ ಒಂದು ನುಪ್ಪುಲ ಬೆರ್ಕೆರದಲ್ಲಿ ಉಂಟೊಂದು ಉಂಟು ನಾಗಲ ತಿರ್ಗೊಂದು ನೇರಬಲ್ಲಿ ಉಂಟು ದುನ್ನಾಗ ತಿತ್ತು ಬೀರಬಲ್ಲಿ ಅನ್ನದಾನ ಮಲ್ಕೊಡು ನಾಗಲ ಐದು 10 ಜನ ಆತ ಶ್ರಮ ಪಡ್ತಿರ್ತೀರಿ ಆ ಅನ್ನದಾನ ಅವರಿಗೆ ದಿಕ್ಕುಡು ಬಂದ ಅನೇಕ ದಾನಿಗಳು ಒಂದೊಂದು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಿರ್ತೀರಿ ಆ ತಕ್ಕಲು ಕೊರ್ನಾಗ ನಮ್ಮ ವ್ಯರ್ಥ ಮಲ್ಪದ ನಾಗಲ ಅವು ತೊಂದರೆ ಆ ನುಪ್ಪುನು ಕೊರ್ನಾಗ ಕೈ ಮುಗಿನ ಅವರ ಆ ಬಾಲಿಗೆ ಒಂದು ರೀತಿದ ಪ್ರತಿ ಜೀವನದ ಆ ಯೋಗದ ನಿರಂತರವಾದ ಅನುಭವ ಕೊಡ್ತೇ ಬರ್ತೀರಿ ವಿದ್ಯೆ ಬಂದಂಚಿನ ಜ್ಞಾನ ಬೋಡು ದಯಬೋಡು ವಿದ್ಯೆ ನಮಕ್ ಜೀವನದ ಬೋಟಿನಂಚಿನ ಸೌಕರ್ಯ ಒಂದು ಪರಿಪೂರ್ಣವಾದ ಪಡೆಯೋಡ ಆ ವಿದ್ಯೆ ಬೋಡು ಒಂದು ಉದ್ಯೋಗ ಬೋಡು ನಾಡಲಾಯ್ತ ಬಗ್ಗೆ ತೆರಿಗೆ ಬೋಡು ತೆರಿಯಂದ ಬೋಡು ನಮ್ಮ ಉದ್ಯೋಗ ಮಾಡ್ಕೊಂಡು ನಾಡ ಅವರು ನಿಂಗೆ ಬೇರೆ ಗೊತ್ತಿತ್ತು ಕೋಲ ಅಂತಂತು ದೇವರ ನಮಗೆ ನಂಗೆ ಗೊತ್ತಿತ್ತು ನಾಡ ಅವು ನಂಗೆ ಜೀವನದ ಪ್ರಾಪ್ತಿ ಆ ವಿದ್ಯೆ ಪ್ರಾಪ್ತಿ ಆವಡು ನಾಡಲ್ಲ ಸುಲೂಪು ನಂಗೆ ಆ ಜ್ಞಾನನ ಕೊರಪನೆ ಅಪ್ಪನೆ ಮಾತೃಭಾಷೆ ಅಂತ ಬಂದ ಆ ಮಾತೃಭಾಷೆಯನ್ನ ಸುಲೂಕ ಅಪ್ಪನೆ ನಂಗೆ ಕಲ್ಪಾವೆ ಐದು ಕಲ್ಪಾಯಿ ಬಕ್ಕ ಕಲ್ತದ್ದು ಇಲ್ಲದೆ ನಾನು ಕೂಡ ಹಾಕ್ಲಿಕ್ಕೆ ತಲೆವೆಚ್ಚನೆ ಕೂಡ ಬತ್ತದ ಮೂಲ ಕೈ ಮುಗಿನಾತಿ ಬಾಲೆಗೊಂಜಿ ఆయన ಕಾದು ಮಿತ್ತಾಯ ಉಂಟುಲಕ ಒಂಜಿ ನೆಲೆನು ತೋಜಾಲ ಆ ನೆಲೆನು ತೋಜಾದ ಬಕ್ಕ ಕರ್ತವ್ಯ ಮುಗಿಜಿಂದ ಅಪ್ಪಮ್ಮನ ಅಡೆಗೆ ಬುದ್ಧಿ ಹುಡುಕುದೇರು ಆ ಜೋಕಲಿಗೆ ಒಂಜಿ ವಿವಾಹ ಹುಡುಗ ಮಂಚಿನ ಪ್ರಾರ್ಥನೆ ಎಲ್ಲ ದೇವರನ್ನ ಮುಂದೆ ಎದುರಿಕೊಂಡು ಯಾಕಂಡ ಆ ವಿವಾಹ ಮಹೋತ್ಸವ ನಾಡು ದಿಕ್ಕಂತ ಸಂತೋಷ ಪಡು ಒಂದು ವಿವಾಹ ಪ್ರತಿಯೊಂದು ದೇವರಲ್ಲ ನಮ್ಮ ಗಣಪತಿ ದೇವರನ್ನ ಮಾತಾಡ್ತು ನಮ್ಮ ಆರಾಧನೆದ ದೇವರನ್ನೆಲ್ಲ ಕೊಡು ಕೈ ಮುಗಿದು ಆ ವಿವಾಹ ಮಹೋತ್ಸವ ಆನಾಗ ಎನ್ನ ಕರ್ತವ್ಯ ಮುಗಿದ ಅರ್ಥ ಗುರುಪೂಜೆ ಆ ಕುಡಂಜಿ ಸಂತತಿ ಯಾವುದು ಭಾವನೆ ಜೀವನ ಈ ಜೀವನದ ಬೋಡಿಸಿನ ಸಕಲ ಸೌಕರ್ಯ ಕೊರ್ತಿನಿ ನಾಡ ನಂಗೆ ಅಪ್ಪನ್ನಿ ಎಂಚ ಕೊರ್ಪೇರು ಬಂದ ದೇವರನ್ನ ಅನುಗ್ರಹನ ಪಡೆಯುವುದು ದೇವರನ್ನ ಪೂಜೆ ಇಲ್ಲ ನಮ್ಮೊಂದು ವರ್ಷನ ದೈವ ದೇವರನ್ನ ಪೂಜೆ ಈತು ಪೂಜೆ ನಮಸ್ಕಾರ ನಂದಿನೇರ್ದವರ ಆ ಜೋಕಲಿದಾದ ಕೂಡ ಐದು ಕೊರ್ಪುನಂಚಿನ ಶಕ್ತಿ ಅಪ್ಪನಲ್ಲಿ ಬರ್ಕೊಂಡು ಅಪ್ಪನಲ್ಲಿ ಬತ್ತಿನೇರ್ದವರ ಆ ಬಾಲ ಜೀವನದ ಪಡೆಯುವಂಚಿನ ಸಕಲ ಸೌಕರ್ಯ ಪಡೆಯುವುದು ನಾಡು ಪ್ರಯೋಜನೆ ನಮ್ಮ ಪೋಪುನಂಚಿನ ಶಾದಿ ವಿದ್ಯೆದೊಪ್ಪು ಸಂಪಾದನೆದೊಪ್ಪು ಬಹು ಸಾಲಿಯಿಂದ ಐದು ಉತ್ಪಾದ ಕೊರ್ಪೇರಿ ಅನುಗ್ರಹ ನಂತ ಮಲ್ಪೇರಿ ಒಮ್ಮೆ ಕೊರ್ಪೇರಿ ಐದು ದೇವತಾ ಅನುಗ್ರಹ ಐಕೆ ಸುರೂತಾಕಲು 52 ವರ್ಷ ಆನಂದ ಪಡ್ತಾರೆ 52 ವರ್ಷ ಆವಡು ಐಕೆ ಸುರೂಕ ಆರಂಭ ಮಾಡ್ಬೋದು ಆರಂಭ ಎಂಚ ಮಾಡ್ಕೊಂಡಾಗ ಅಪಗವತ್ತು ಎಂಚ ಆಪುನ ದಾನ ಬಂದು ಅಪಗದಕ್ಕಿನ ಚಿಂತನೆ ಬಂದು ಎಂಚ ಆಪುನ ದಾನ ಅಪಗ ಅನುಗ್ರಹ ಮಾತ ಭಕ್ತಿಯನ್ನು ಬರ್ತದೆ ಈ ಸಾನ್ನಿಧ್ಯ ಪ್ರಾರ್ಥನೆ ಮಾಡ್ಕೊಂಡು ಅವಳ ಆರಾಧನೆ ಮಾಡ್ತೀವಿ ಆ ಸಂಕಷ್ಟಿದ ಆರಾಧನೆದ ಫಲ ಇನಿ 52ನೇ ವರ್ಷ ನಂಗೆ
ಫಲ ಎಪ್ಪಾಕಿಂದ ಆ ನಡೂಟು ಮಲ್ತಿನ ಶ್ರಮ ಆ ಶ್ರಮದ ಅವರ ಇನ್ನು 52ನೇ ವರ್ಷ ನಂಗೆ ಮಲ್ಪುನಂಚಿನ ಭಾಗ್ಯ ನಮ್ಮ ಕೈಗೆ ಮಲ್ಪುನಂಚಿನ ಭಾಗ್ಯದ ಒದಗಾದ ಮಗ ನಿರಂತರವಾದ ಭಗವಂತನ ಅನುಗ್ರಹ ಉಂಟು ನಂಗೆ ಅನುಗ್ರಹ ನಮ ತತ್ತನು ಮಾತ್ರ ನಂಗೆ ಕಷ್ಟ ತಂದೆ ಇದನ್ನ ಬರ್ರೆ ಸಾಧ್ಯ ಅವು ಆರಂಭದ ಭಕ್ತ ನಮಗೆ ಏತ ಆರಾಧನೆ ಮಲ್ಪನ ಐತ ಫಲ ಅಂತ ಲೆಕ್ಕ ಐಕೆ ನಿರಂತರವಾದ ಅಪಗ ಭಕ್ತಿಯಲ್ಲಿ ಬರ್ತದೆ ಆರಾಧನೆ ಬೆಳಗಾವಿ ಕರ್ಪೂರ ಆರತಿ ಮಂಚಿನ ಸೇವೆ ಅಥವಾ ಊಟ ಪೂಜೆ ಸೇವೆ ಅಥವಾ ಮೂಲ ದಾನಪೂರ ಸೇವೆಯಿಂದ ಅಗಣೆಯಾಗದ ಸೇವೆ ಆ ಗಣಪತಿಗೆ ಅಕ್ಲಾಕ್ಲೇನ ಶಕ್ತಿಯನುಸಾರವಾದ ಮುಂದಿನ ಸೇವೆನೆ ಈ 3 ದಿನ ನಿರಂತರವಾದ ಮಂತ್ರಿ ಆ ನಿರಂತರವಾದ ಮತ್ತೊಂದು ಪುರಂಚಿನ ಸಂದರ್ಭಗಳು ಭಜನ ಸಂಕೀರ್ತನೆ ಮುಖಾಂತರವಾದ ಒಂದೊಂದು ಮಂಡಳಿಗಳ ಮಂತ್ರಿ ಯಾಕಂತ ಒಂದೊಂದು ಬುದ್ಧಿನಿ ಒಂದೊಂದು ಜ್ಞಾನ ದೇವರು ಒಳ್ಳೆ ಕೊಡ್ದುಕ್ತಿ ಅವು ದೇವರನ ಸೇವೆ ಖಾಲಿ ಕಾಣಿಕೆ ಪಾಠ ಮಾತ್ರ ಸೇವೆ ಅಂದ ಆಫೀಸ್ ಭಜನ ಸಂಕೀರ್ತನದ ಸೇವೆ ಅಪಗಂಡ ಆರತಿ ಮಲ್ಪುನಲ ಒಂದು ಸೇವೆ ಪೂರ ಆಯ್ವತ್ತ ಮೂಲ ಶುಚಿತ್ವ ಮಲ್ಪುನಲ ಒಂದು ಸೇವೆ ಅವಾಗ ಆ ಪೂರ ಆಯ್ವತ್ತ ಆ ಭಕ್ತರಿಗೆ ಒಂದು ಪ್ರಸಾದ ವಿತರಣೆಗೆ ಸೇರಿನಲ್ಲ ಒಂದು ಸೇವೆ ಸ್ವಯಂ ಸೇವಕರು ನಮ್ಮ ಬಂಧ ಅಲ್ಲ ಭಗವಂತನ ಸೇವೆ ಭಕ್ತಿನ ಭಕ್ತರಿಗೆ ಪ್ರಸಾದ ಅಚ್ಚುಕಟ್ಟಾದ ಕೊಲ್ಲುಡೆ ಕೊಡು ಆ ಪ್ರಸಾದದ ಜೀವನ ಬೆಳಗುವುದು ಒಂದು ಸೇವೆ ಆತ ಮಾತ್ರ ವಿಶೇಷವಾದ ನನ್ನ ಮಧ್ಯಭಾಗದ ಅನ್ನದಾನ ಸೇವೆ ಅನ್ನದಾನ ಬಂದ ಶ್ರೇಷ್ಠ ದಾನ ಅಂತ ನಮ್ಮ ಊರಿಗೆ ಏತು ದಾನ ಕೊಡುನಲ್ಲ ಆಯ್ ಕಾಸಾವಡು ಗುಂಡಾವಡು ಏತು ಕೊಡುನಲ್ಲ ಸ್ವೀಕಾರ ಮಲ್ಪುನಂಚಿನ ಬೋಡು ಅವು ನಿತ್ಯವಾದ ಉಪಯೋಗ ಆಗುದು ಅನ್ನದಾನ ಬಂದಿಗೆ ಏತು ಬೋಡು ಆತ ತಿಂದ ಬಕ್ಕ ಯಾವ ಒಂದು ಬಂತು ಆ ಯಾವ ಬಂದಾಗ ಅನ್ನದಾನದಲ್ಪ ಮಾತ್ರ ಭಕ್ತರಿಗೆ ಚಿಕ್ಕೂರು ಬಂದ ಅಲ್ಪ ಮಂದಿ ಬಲಿಸುವ ಕೂಡ ಮಾಡ್ತೀವಿ ಅವನ ಒಂದು ಸೇವೆ ಅಂತ ಸೇವೆ ಪ್ರತಿಯೊಂದಿಲ್ಲ ಭಗವಂತಗೂ ವಾರು ಪಡ್ಲ ಮತ್ತು ನಾನಲ್ಲ ಅವನ ಆಧಾರದಿಂದ ಅರ್ಪಣೆ ಆಗ್ತದೆ ಪೂರ ಐಬಕ್ಕ ಆ ಪೂರ ಪ್ರತಿಷ್ಠಾಪನೆ ಅಂದು ವಿಸರ್ಜನೆ ಅಂದು ಐಬಕ್ಕ ಇಲ್ಲ ಅಂಚೆಂಚಿ ಐಬಕ್ಕ ಮನದಾನಿ ಬರ್ತದೆ ಪೂರ ಶುಚಿತ್ವ ಮಾಡ್ತದೆ ಕುಡ ಸಾನ್ನಿಧ್ಯ ಕರಿಂಕಿನಾಗ ಅವು ಸಮಾಪ್ತಿ ಆಗುದು ಮಾತೆಲ್ಲ ಒಗ್ಗಟ್ಟಿಡು ಶುಚಿತ್ವ ಮುಟ್ಟಲ ಮಂತಿನಂಚಿನ ಸೇವೆದ ಸಂಪೂರ್ಣ ಬಲ ಅವು ಅನುಗ್ರಹ ಹಾಕೊಂಡು ಐದು ಆರಂಭ ಗುಪ್ಪನಾಗ ಕಡೆ ಕಡೆ ಮುಟ್ಟಲ ನಮ್ಮ ಏತಾಪುನ ಆತ ನಮ್ಮ ಶುದ್ಧಿ ಸೇವೆ ಮಾಡ್ಕೊಂಡು ಆ ನಿರಂತರವಾದ ನಂಟು ಬೆರಿಸ ಕೈ ಬರ್ತದೆ ಪೊಲ್ಲುದ ಜೀವನ ದೇವರು ಒದಗಾದ ಗೊತ್ತಿರುವಂತ ಪ್ರಾರ್ಥನೆ ಐದು ನಮ್ಮ ಓಲು ಸಾನ್ನಿಧ್ಯ ಪ್ರಾರ್ಥನೆ ಪುನಗಾವಡು ಪೂಜಾ ಪುನಗಾವಡು ಅಥವಾ ದೇವತಾ ಸಾನ್ನಿಧ್ಯ ಒಚ್ಚನ ಶಬ್ದ ನಮ್ಮ ಕೈ ಬಾಯಿ ಬರಲಿ ಒಂದು ಶಬ್ದ ಬರ್ತದೆ ಅಂದ್ರೆ ಅವಳು ಅಸ್ತೂದಾಗು ಯಾಕಂದ್ರೆ ಅವ್ರು ನಮ್ಮ ಮಾತಾಡಲಿಕ್ಕೆ ಏನುಪ್ಪ ದೇವರ ಎಂಗ್ಳಿಗೆ ಏನೇನು ಕೂಡ ಕೊಲ್ಲ ದೇವರೇ ಅವಾಗ ಮೂಲ ದೇವರ ಮೂಲ ಸಾನ್ನಿಧ್ಯವಾದ ಉಪ್ಪೇರು ನಮ್ಮ ಮೂಲ ಒಂದು ಶಬ್ದ ಬರ್ತದೆ ಅಂದ್ರೆ ಲೈಕ್ ಅಸ್ತೂಂದ ಅವು ದೇವರು ಇಂಚಿನ ದೇವರಿಗೆ ದುರ್ಬಾಡು ದೇವರು ನಂಗೆ ಅನುಗ್ರಹ ಅಂತ ಸೇರು ಅಪಗ ಎಡ್ಡಿನ ಶಬ್ದ ಅವರು ತೋರ್ಚನೆ ಪೂರೇ ಕ್ಲಾಸ್ ಪ್ರಾಪ್ತ ಐಕೆ ಸಾನ್ನಿಧ್ಯ ದೇವತಾ ಸಾನ್ನಿಧ್ಯ ದೈವ ಸಾನ್ನಿಧ್ಯ ಇಲ್ಲಡು ನಮ್ಮ ಗುರುತಿನಾಗ ಪ್ರತಿಯೊಂದಿಲ್ಲ ನಮ್ಮ ಬಾಯಿದು ಎಡ್ಡೆ ರೀತಿಯ ಶಬ್ದಗಳು ಐಕೋಸ್ಕರವಾದಿ ಆ ಶಬ್ದದ ಅವರ ನಂಗೆ ಪರಿಪೂರ್ಣ ಅನುಗ್ರಹ ಅನ್ನೋದು ಐಕೆ ಪ್ರಾರ್ಥನೆ ದಾಯ ಮಾಡ್ಕೊಂಡು ಬರೋಣ ನಮ್ಮ ತಿಳಿಯಂದ ಈ ಸಂದರ್ಭದ ತಪ್ಪಿತ್ತು ಕ್ಷಮಾಪಣೆಗೆ ಪ್ರಾರ್ಥನೆ ಮಾಡ್ಕೊಂಡು ಪುಣ್ಯದ ಫಲಂದಮ ಏನು ಐದು ವಿಶೇಷವಾದ ಈ ಸಾನ್ನಿಧ್ಯಗಳು ಸಮಿತಿದಗಳು ಮಹಿಳಾ ಮಂಡಳಿದಗಳು ಪೂರ ಒಗ್ಗಟ್ಟಾದ ಮುಂದುದು ಈ ಕ್ಷೇತ್ರಗಳು ಈ ಸೇವೆನ ನಿರಂತರವಾದ ಒಂದು ವೈದ್ಯರು ಈ ವರ್ಷ ಈರ್ನಲ್ಲ ಮುಂದಾಳತ್ಕೊಂಡು ಇದಕ್ಕೆ ಭಾಗ್ಯ ಅನ್ಕೊಂಡೆ ಗಣೆಯಾಗ ನನ್ನ ಬರ್ತಿ ವರ್ಷಗಳು ಬೇರೆ ಭಾಗ್ಯ ನಂಗೆ ಮಾತ್ರ ಸಾಧ್ಯ ಅಂಡ ಈ ಭಾಗ್ಯ ನಿರಂತರ ಮಾತೆರೆಗಳ ಒದಗೊಡುವುದು ಅಂದಿನ ಭಾವನೆ ಅವಾಗ ಈ ಸರಿ ಮುಂದಾಳತ್ಕೊಡ ಆತನು ಅಪಗ ಈರ್ನ ಹಿರಿಯರು ಮಂತಿನ ಧರ್ಮ ಕಾರ್ಯದವರ ಇನಿ ಈ ಸಾನ್ನಿಧ್ಯ ಮುಂತು ಮಲ್ಪನಂಚಿನ ಭಾಗ್ಯ ಅಪಗ ಒರಿಯರ್ ದಾಟಿನ 10 ಜನ ಸೇರಿದು ಮಲ್ಪನಂಚಿನ ಒಟ್ಟಿಗೆ ಸೇರಿ ಮಲ್ಪನಂಚಿನ ಸೇವೆ ಅವಾಗ ಈ ಸೇವೆದ ಸಂಪೂರ್ಣ ಬಲ ಇನಿ ದೇವರು ನಂಗೆ ಮಾತೆರೆಗಳ ಒದಗಾದ ಕೊಡುವಂಚಿನ ಪ್ರಾರ್ಥನೆ ಈ ಪೂಜೆಯವರ ಈ ಪ್ರತಿಬಿಂಬ ಪ್ರತಿಷ್ಠಾಪನೆಯವರ ಮಂಗಳದ ಪೂಜೆಯ ಸಮಯ ಮಾತ ಭಕ್ತಿಯರು ಮಂತಿನಂಚಿನ ಸೇವೆಯನ್ನು ಪರಿಪೂರ್ಣವಾದ ಸ್ವೀಕಾರ ಮಾಡ್ಕೊಂಡು ಭಕ್ತಿಯರು ಎಂಚ ಬಾಲೆ ತಪ್ಪು ಮಲ್ಪುನಾಂಡ ಅಪ್ಪೆ ತಿದ್ದುವಲ್ಲ ಅಂಚನೆ ಎಂಕ್ಲೆನ ಕೈದಾದ ತಪ್ಪಾದಿತ್ತು ನಂದಾಂಡ ಈ ಸೇವೆಯನ್ನು ಮಲ್ಪುನಾಗ ಪುರಾಣ ಹಿಡಿದು ನನಗೆ ಭಯ ಮುಟ್ಟಲ್ಲ ತಪ್ಪಾಬಿಟ್ಟು ನಾನು ಪೂರ ದೂರ ಮಲ್ಪುಲಿ ಭಕ್ತಿ ಶುದ್ಧಾಪೂರಕವಾದ ಮಾತೆಲ್ಲ ಅಕ್ಲಕ್ಲಿನ ಶಕ್ತಿ ಆಗ ಕೆಲವೇರು ಕಾಣಿಕೆ ಒಂದೇ ಕೊಡು ನಾಡಲ್ಲ ಅವು ಅಕ್ಲಿನ ಶಕ್ತಿ ಅನುಸಾರ ಅಕ್ಕಳು ಶಕ್ತಿಯನುಸಾರವಾದ ಕೊಡುವಂಚಿನ ಸೇವೆ ಆಧಾರದಿಂದ ಸ್ವೀಕಾರ ಮಾಡಿಕೊಂಡು ಮಾತೆರೆಗಳ ಈ ಬಿಂಬ ಪ್ರತಿಷ್ಠಾಪನೆದ ಮಂಗಳಾರತದ ನೈವೇದ್ಯದ ಸಂಪೂರ್ಣ ಫಲನ ಮಾತ ಭಕ್ತರೆಗಳ ಒದಗಾದುಕೊಂಡು ವಿಶೇಷವಾದ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಸಂಪತ್ತಿನ ಜೀವನ ಅಕ್ಲಕ್ಲಿನ ಜೀವನ ಪಡೆಯುವಂಚಿನ ಸಕಲ ಸೌಕರ್ಯನು ನಂದಾದೀಪನಿ ಎಂಚ ನಮ್ಮ ಬೆಳಗಾವನ ಆಗದಿದ ಬೆಳಕು ಎಂಚ ದೇವರಿಗೆ ಬೆಳಗಾವನ ಆ ಬೆಳಕದ ಲಗಣೆ ಈಗಲ ಮಾತ ಭಕ್ತರನ್ನಲ್ಲ ಸಕುಟುಂಬಗೆ ಪರಿಪೂರ್ಣವಾದ ಬೆಳಕದ ಜೀವನ ಅನುಗ್ರಹ ಮಾಡ್ಪಡು ಸೂರ್ಯದೇವರಲ್ಲಿ ಕೊರುವುದ ಬೆಳಕು ಕೊಡ್ತೇನೆ ಸೌಕರ್ಯ ಪಡೆಯರೆ ಆ ಸೌಕರ್ಯನು ಆ ಸೂರ್ಯದೇವರನ್ನ ಬೆಳಕಿನ ಮಾತೆರೆಗಳ ಒದಗಾದುಕೊಂಡು
ಬರ್ಪಿ ವರ್ಷ ಹೆಚ್ಚು ವಿಜೃಂಭಣೆ ಮಲ್ಕೊಂಡ ಯೋಗ ಭಾಗ್ಯ ಇನಿ ಏನು ಒಂದ ಕಾಣಿಕೆ ಕೊಡ್ತಾರ ಅಕ್ಲಿ ಬರ್ಪಿ ವರ್ಷ ಕೂಡ ಜಾಸ್ತಿ ಕಾಣಿಕೆ ಕೊಡ್ತಾ ಆ ದೇವರನ್ನ ಸೇವೆ ಮಲ್ಕೊಂಡ ಭಾಗ್ಯನ ಒದಗಾದ ವಿವಾಹ ಸಂತತಿ ಉದ್ಯೋಗ ಕ್ಷೇತ್ರ ವಿದ್ಯಾಕ್ಷೇತ್ರ ಮಾತಾ ಕ್ಷೇತ್ರ ಇಲ್ಲ ನಂದಾದಿ ಮೊದಲಕನೆ ಕೊರ್ಲುಡೆ ಬೆಳಗಾದ ಕೊರಡು ಮಣ್ಣದು ಪೂಜಾ ಪ್ರಸನ್ನ ಕಾಲದ ಭಕ್ತಿ ಶುದ್ಧಾಪೂರ್ವಕವಾದ ಮಾತೆಲ್ಲ ಒಗ್ಗಟ್ಟಾದಂತದು ಪ್ರಾರ್ಥನೆ ಮಾಡ್ಕೊಂಡು ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಪಾಪಂ ಪಾಪಕರ್ಮಾಣಂ ಪಾಪಾತ್ಮಂ ಸಂಭವಃ ಪ್ರಾಯಮಾಂ ಕೃಪಯಾ ದೇವ ಚರಣಾಗ್ರಹೋತ್ಸವ ಅನ್ಯತಾಂ ಶರಣಂ ನಾಥೇನೇ ವರ್ತಮಾನಃ ತಸ್ಮಾತ್ ಕಾರುಣ್ಯಭಾವೇನ ರಕ್ಷರಕ್ಷಕನಾಯಕ Yeah.
अध्यक्षो बालचंद्रो गजाननः द्वादशैतानि नामानि यत्खटे दुनियादिवे विद्यारम्भे वायेजा प्रवेशे निखमेतुकां संग्रामे सर्वकालेषु विघ्नस्तस्य न जायते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಯಜಮಾನ್ರೆ ಬೇರಕಂ ಬೇರಮಾನಕಂ ಯಾವುದನ್ನು ಹೇಳುವುದು ನಮ್ಮಿಂದೇನಿಲ್ಲ ಅಂತ ಹೇಳ್ಬೋದು. 52ನೇ ವರ್ಷದ ಸಾರ್ವಜನಿಕ ಗಣೇಶ ಸೇವಾ ಉತ್ಸವವು ಪೂರ್ಣವಾಗಿ ಸಂಪನ್ನವಾಗಿ ಕಾರಣ ಭಗವಂತನಿಗೆ ಭಾದ್ರಪದ ಮಾಸದ ಚೌಥ್ಯ ದಿವಸ ಪ್ರತಿಷ್ಠಾಪಿಸಿ ಪ್ರಾತಃ ಕಾಲದಲ್ಲಿ ಮೊದಲನೇ ದಿವಸ 3 ತೆಂಗಿನಕಾಯಿ ಗಣೆಯಾಗ, ಮಧ್ಯಾಹ್ನ ಪ್ರಧಾನ ಪೂಜೆ, ಸಾಯಂಕಾಲ ಮಾಡಿದ ದೀಪಾರಾಧನೆ ಸೇರುವಂಥ ಪೂಜಾದಿಗಳು, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು. ಅದೇ ರೀತಿಯಾಗಿ 2ನೇ ದಿವಸ ಭಗವಂತನಿಗೆ ಸಮರ್ಪಣೆ ಮಾಡಿದಂಥ 6 ತೆಂಗಿನಕಾಯಿಯ ಗಣೆಯಾಗ, ಮಧ್ಯಾಹ್ನ ಪೂಜೆ, ವಿಶೇಷವಾಗಿ ಉತ್ಸವದ ಉದ್ದೇಶವಾಗಿ ಮಹಾ ಅನ್ನ ಸಂತರ್ಪಣೆ, ಸಾಯಂಕಾಲ ಮಾಡಿದಂಥ ದೀಪಾರಾಧನೆ ಸಹಿತವಾದಂತಹ ಮಹಾಪೂಜೆ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ. 3ನೇ ದಿವಸವಾದಂತಹ ಇವತ್ತು ಬೆಳಗ್ಗೆ ಆ 12 ತೆಂಗಿನಕಾಯಿಯ ಗಣೆಯಾಗ, ಮಧ್ಯಾಹ್ನ ಪೂಜೆಯಾಗಿ, ಈಗ ಮಹಾಪೂಜೆಯಾಗಿ ಇನ್ನೇನು ಭಗವಂತನ ಶೋಭಾಯಾತ್ರೆಯಂತೆ ಭಗವಂತ ಶೋಭಾಯಾತ್ರೆಯಲ್ಲಿ ಹೋಗ್ತಾನೆ ಅಂತೇಳಿ ಆದರೆ ಅಲ್ಲಿರತಕ್ಕಂಥ ದುಷ್ಟ ಅರಿಷ್ಟ ದೋಷವೆಲ್ಲ ದೂರೀಕರಿಸ್ತಾನೆ. ಹೋಗುವುದು ವಿಘ್ನ ನಿವಾರಕನು, ವಿಘ್ನ ವಿನಾಯಕನಾದಂಥ ಮಹಾಗಣಪತಿ. ಅವನು ಕೇವಲ ತಲಪಾಡಿಯಿಂದ ಸೋಮೇಶ್ವರಿ ಹೊರತು ಸಹ ನಾವು ಪ್ರಾರ್ಥನೆಯಲ್ಲಿ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಗ್ರಾಮಕ್ಕೆ ಬರತಕ್ಕಂತಹ ತೊಂದರೆಗಳನ್ನೆಲ್ಲ ದೂರೀಕರಿಸಿ ವಿಶೇಷವಾಗಿ ಭಕ್ತರ ಅಭೀಷ್ಟವನ್ನು ನಡೆಸಿಕೊಂಡು ಇವತ್ತಿನಿಂದ ಇನ್ನೊಂದು 1 ವರ್ಷಗಳ ಕಾಲ ಆ ಮಹಾಗಣಪತಿಯವರು ಭಜನಾ ಮಂದಿರದಲ್ಲಿ ಸಾನ್ನಿಧ್ಯ ಇಟ್ಟುಕೊಂಡು ಅಲ್ಲಿ ಬಂದು ಯಾರು ಭಕ್ತರು ಪ್ರಾರ್ಥನೆಯನ್ನು ಮಾಡುತ್ತಾರೋ ಅಥವಾ ಯಾರು ಅವರ ಬೇಡಿಕೆಯನ್ನು ಕೇಳಿಕೊಳ್ತಾರೋ ಅದನ್ನೆಲ್ಲ ಭಗವಂತ ನಡೆಸಿ ವಿಶೇಷವಾದ ಸಂಕಷ್ಟದಲ್ಲಿ ಸಾಗತಕ್ಕಂತಹ ಗಣೆಯಾಗ ಶನಿವಾರದ ಭಜನಾ ಪೂಜಾದಿಗಳು ನಿರಂತರವಾಗಿ ನಡೆದು ಏಕಾಭಜನೆಯಿಂದ ನಿರಂತರವಾಗಿ ನಡೆದು ಈ ಕ್ಷೇತ್ರ ಇನ್ನು ಮುಂದಕ್ಕೂ ಬೆಳಗಿ ಎಲ್ಲರ ಮನತನದ ನಂತರ ದೀಪ ಆ ಚಂದ್ರಾರ್ಕ ಬೆಳಗಿ ಎಲ್ಲರಿಗೂ ಭಗವಂತ ಕ್ಷೀರ ಅನ್ನ ಭೋಜನ ಮಾಡುವಂತಹ ಯೋಗವನ್ನು, ಭಾಗ್ಯವನ್ನು ಆ ಮಹಾಗಣಪತಿ ಅನುಗ್ರಹ ಮಾಡಿಕೊಂಡು ಕೊಡಬೇಕು ಅಂತ ಭಕ್ತರೆಲ್ಲ ಸೇರಿಕೊಂಡು ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವುದು. ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ವಿಘ್ನೇಶ್ವರನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಸಾರ್ವಜನಿಕ ಗಣೇಶ ಅದನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 6535ನ ಒಂದು ಜಿಪ್ಸಿ ಗಾಡಿ ಅಲ್ಲಿ ಟ್ರಕ್ಕಿನ ಎದುರುಗಡೆ ಇದೆ. ದಯವಿಟ್ಟು ಇಲ್ಲಿ ಈಗ ಮೂರ್ತಿಯನ್ನು ಕೊಂಡು ಹೋಗುವ ನಮಗೆ ಸಮಸ್ಯೆ ಆಗಬಾರದು. ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಂಘ ಸಂಸ್ಥೆ ಆಗಿದೆ. ಎಲ್ಲಿಂದ ಹೊರಟು ತಲಪಾಡಿಗೆ ಹೋಗಿ ತಲಪಾಡಿನ ಹಿಂದಿರುಗಿ ಸಂಘ ಸಂಸ್ಥೆಯವರು ನೀಡಿದಂತಹ ಹೂಹಣ್ಣು ಕಾಯಿಗಳ ಸೇವೆಯನ್ನು ಮಾಡಿಕೊಂಡು
ಸೌಂಡ್ ಸೌಂಡ್ ಮಾಡಲಿ.
ಜಮನ ಬಾಣಲ ಕೆದರಿದು ಜೊತೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲ್ಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡನಯ್ಯ ಕೆಳಗಲೆ ಬೇಡ ಬ್ರಹ್ಮಚಾರಿಯ ಪಂಚಮುಷ್ಟಿಯಲ್ಲಿ ಮಾಡು ಪ್ರಹಾರ ಎಲ್ಲ ಆಗ್ರಹದ ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ ಶ್ರೀ ಗಣೇಶ ಚತುರ್ಥಿಯ ಈ ಶುಭ ಸಂದರ್ಭದಲ್ಲಿ ಮಹಾಗಣಪತಿಯ ದಿವ್ಯ ಶೋಭಾಯಾತ್ರೆಗೆ ಇನ್ನಷ್ಟು ಮೆರುಗನ್ನು ನೀಡಲು ಟೀಮ್ ವೀರಕೇಸರಿ ಇದರ 6ನೇ ವರ್ಷದ ಕಲಾ ಕಾಣಿಕೆ ಧನ್ವಂತರಿ ವಿಮೋಚನೆ ಅಪೂರ್ವ ಧನ್ವಂತರಿ ಮಹಾವಿದ್ಯಾ ಸಾಧಕರು ವಿಮೋಚನೆ ವೈದ್ಯೋ ನಾರಾಯಣೋ ಹರಿ ಸತ್ಯಯುಗದಲ್ಲಿ ದೇವತೆಗಳು ದಾನವರು ಸಮುದ್ರ ಮಥನ ಮಾಡಿದಾಗ ಮೊದಲಿಗೆ ಹಾಲಾಹಲ ಹುಟ್ಟಿತು, ನಂತರ ಕಾಮಧೇನು ಹುಟ್ಟಿತು, ಆಮೇಲೆ ಉಚ್ಚೈಶ್ರವ, ಐರಾವತಿ, ಕೌಸ್ತುಭ, ಕಲ್ಪವೃಕ್ಷ, ಜೊತೆಗೆ ಶ್ರೀಲಕ್ಷ್ಮಿಯೂ ಹುಟ್ಟಿದಂತೆ. ಕಟ್ಟ ಕಡೆಯದಾಗಿ ಶಂಖ ಅಮೃತ ಕಲಶ ಸಹಿತ ಧನ್ವಂತರಿ ರೂಪದಲ್ಲಿ ಮಹಾವಿಷ್ಣು ಕಾಣಿಸಿಕೊಂಡ. ಅಮೃತದಿಂದ ದೇವತೆಗಳು ಅಮರರಾದರು. ಮನುಷ್ಯನಿಗೆ ರೋಗ ರುಜಿನಗಳು ಬಾಧಿಸಿದಾಗ ಅದನ್ನು ಪರಿಹರಿಸುವುದಕ್ಕೋಸ್ಕರ ಭಗವಂತ ಧನ್ವಂತರಿ ವಂಶಸ್ಥರ ಜನಾಂಗವನ್ನು ಈ ಭೂಮಿಯ ಮೇಲೆ
ಆಯುರ್ವೇದದ ಆದಿದೇವ, ದಿ ಗಾಡ್ ಆಫ್ ಮೆಡಿಸಿನ್. ರಾಜವೈದ್ಯರು ಆಯುರ್ವೇದದ ಜ್ಞಾನವನ್ನು ಇವರಿಂದ ದಾನವಾಗಿ ಪಡೆದುಕೊಂಡಿದ್ದಾರೆ. ಈಗ ಇವರನ್ನು ಆಳುತ್ತಿರುವ ಇರಾಕಿ ಕಾಡು ಜನಾಂಗದ ರಾಜ ಇವರ ಅದ್ಭುತವಾದ ಆಯುರ್ವೇದದ ಜ್ಞಾನವನ್ನು ಕೆಟ್ಟದಾಗಿ ಬಳಸಿಕೊಂಡು ಮಾದಕ ವಸ್ತುಗಳನ್ನು ತಯಾರು ಮಾಡಿ ಜನಗಳಿಗೆ ಚಟ ಹೆಚ್ಚಿಸಿ ಅವರ ಆರೋಗ್ಯವನ್ನು ಹಾಳು ಮಾಡುತ್ತಾ ಇದ್ದಾರೆ. ಕೀಟದಾಳುಗಳಂತಿರುವ ಧನ್ವಂತರಿ ವಂಶಸ್ಥರ ವಿಮೋಚನೆಗೆ ಬರುತ್ತಿದ್ದಾನೆ ಭಜರಂಗಿ. ಭಜರಂಗಿ ಎಷ್ಟು ದಿವಸ ಬೆಳಗ್ಗೆ ಬೆನ್ನತ್ತಿ ಬರುವಂತ ನಿನ್ನಂತ ಕುಕ್ಷಿಗಳನ್ನ ಬಲೆ ಬೀಸಿ ಬಂಧಿಸಿ ಇಲ್ಲಿ ಬಲಿ ಕೊಡ್ತಿದ್ವಿ. ಆದ್ರೆ ಇವತ್ತು ನೀನೇ ರಾಕ್ಷಸರ ಕೋಟೆಗೆ ಬಂದಿದ್ಯಾ. ರಾಕ್ಷಸರೇ, ನನ್ನ ಕಣ್ಣಿಗೆ ಇವರು ದೇವಾನು ದೇವತೆಗಳ ತರ ಕಾಣ್ತಾ ಇದ್ದಾರೆ. ಈ ನರ ರಾಕ್ಷಸರು ಹಸಿಮಾಂಸ ಭಕ್ಷಕರು ದೇವಾನು ದೇವತೆಗಳ. ಹೌದು ಹೌದು, ದೇವಾನು ದೇವತೆಗಳೇ. ನೀನು ರಾಕ್ಷಸ. ಮನುಷ್ಯ ಜೀವನವನ್ನ ಕಾಪಾಡಲೆಂದು ಹುಟ್ಟಿರೋ ಈ ಧನ್ವಂತರಿ ವಂಶವನ್ನ ನಿನ್ನ ದಾಸರನ್ನಾಗಿ ಮಾಡಿಕೊಂಡು ಇವರ ಕೈಯಿಂದ ಜೀವಗಳನ್ನ ತೆಗಿಸ್ತಾ ಇದೆಯಾ? ತಲತಲಾಂತರದಿಂದ ನಮ್ಮ ವಂಶದ ಅಡಿಯಾಳಾಗಿರೋ ಜನಾಂಗ ಇದು. ಇಲ್ಲಿ ನಿನ್ನ ತುತ್ತೂರಿಗೆ ಯಾರು ಮರುಳಾಗಲ್ಲ. ನನ್ನ ಆನತಿಯನ್ನ ಪಾಲಿಸೋದೇ ಇವರ ಶಕ್ತಿ. ನನ್ನ ಗುಲಾಮರಾಗಿರೋದೇ ಇವರ ಕರ್ತವ್ಯ. ನಾನು ಉಂಡು ಬಿಟ್ಟ ಎಂಜಲಿಗೆ ಕಾಯೋ ಕಾಗೆಗಳಿವರು. ಕಾಗೆಗಳ? ಅವರ ಬದುಕಿಗೆ ಒಂದು ಕವಡೆ ಕಿಮ್ಮತ್ತು ಇಲ್ವಾ? ಛೇ, ನಿಮ್ ವಂಶದವರಿಗೆ ಆಗಾಧವಾದ ಆಯುರ್ವೇದ ಜ್ಞಾನ ಇದ್ರು ಅಸ್ತಿತ್ವ ಇಲ್ಲದ ಉಳದಂಗೆ ಇದೇ ಕೊಪ್ಪೆಯಲ್ಲಿ ಬದುಕಿದ್ರು. ನೀವುಗಳು ಬದುಕ್ತಾ ಇದ್ದೀರಾ. ಮುಂದೆ ನಿಮ್ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಬದುಕ್ಬೇಕಾ? ನಾನು ನನಗೋಸ್ಕರ ಕರೀತಾ ಇಲ್ಲ. ಜಗತ್ತಲ್ಲಿ ಕೋಟ್ಯಾಂತರ ಜನ ರೋಗ ರುಜಿನಗಳಿಂದ ನರಳಿ ಸಾಯ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾಪಾಡಿ. ಅದು ನಿಮ್ಮ ಧರ್ಮ. ಇಷ್ಟು ವರ್ಷ ಇವನನ್ನ ನಂಬಿದ್ರಿ, ಒಂದೇ ಒಂದು ಸಾರಿ ನನ್ನನ್ನು ನಂಬಿ ಬನ್ನಿ. ಹೂನಬೆ, ಈಟ್ ವರ್ಷ ಜೀತ ಮಾಡಿದ್ದಕ್ಕೆ ಕಾಗೆಗಳು ನೀವು ಮುಟ್ಟಿಸ್ಕೊಂಡ್ರೆ ಅನಿಷ್ಟ ಅನ್ಬಿಟ್ರು. ಆದ್ರೆ ಈ ದೊಡ್ಡ ವಂಶ ನಮ್ಮನ್ನೆಲ್ಲ ಮನುಷ್ಯರಲ್ಲ, ದೇವ್ರು ಅಂತ ನೋಡ್ತಾವ್ರೆ. ಇವರನ್ನ ನಂಬ್ರಬೆ. ನನ್ನ ಕಾಲ್ ನೆಕ್ಕೊಂಡು ಬಿದ್ದಿದ್ದ ಕುನ್ನಿ ಈಗ ಇನ್ನೊಬ್ಬನ ಪಕ್ಕದಲ್ಲಿ ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದೆ. ಇವನು ಹೂ ಬಿಡ್ತಾ ಅಂತ ಎಲ್ಲ ನಿನ್ನಿಂದ ಬಂದ್ಬಿಡ್ತಾರೆ ಅಂತ ಮೇಲಿದ್ಯಾ? ಇಲ್ಲ, ಇವ್ರು ಯಾರು ನಿನ್ ಜೊತೆ ಬರೋದಿಲ್ಲ. ನಾವು ಬರ್ತೇವೆ. ಬನ್ನಿ. ಭೂಮಿಯ ತೂಕವ ಬೋರ್ಗರೆದವನು, ಪಾನಿನ ಒಡೆತನದವನು,
ಗಾತ್ರ ಜ್ವಲನ ನೇತ್ರ ಕಾನ ಪಾತ್ರ ಕನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಭಾರತೀ ಭಾರತೀ ಜಾಕ್ಷರಾಯ ನೀ ಕಂಟಕ ಮಂಗಮಾಯ ಆಕಾಶಧೀ ಹಾರಿದ ಮೃತ್ಯುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ ತಿಮ್ಮಿರಲ್ಲಿ ಕುಡಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ ಕೆದರಿದ ಜತೆಯ ಸರಿಸಿ ಕರದಲ್ಲಿ ಕಡಗ ಧರಿಸಿ ನಡೆಯಲ್ಲಿ ಕಿಡಿಗೆ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡ ದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ಪ್ರಹಾರ ಎಲ್ಲ ಆಗ್ರಹ ಭಜರೆ ಭಜರೆ ಭಜ 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 ಭಜರೆ ಭಜರಂಗಿ ಭಜರೆ ಭಜರೆ ಭಜ 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 ಭಜ
ನಿರ್ವಿಘ್ನಂ ಕುರು ಮೇ ದೇವ. ಯಕ್ಷಪ್ರಿಯರು ಕೋಟೆಕಾರ್ ಇವರ 13ನೇ ವರ್ಷದ ಕಲಾಕುಸುಮ ದೈವ ಲೀಲೆ. ಅಜ್ಜ 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 ಇದು ಮೂಲೆ ಇಬ್ಬರು ಬಂದು ಬಂದೆ ವಿಷಯದಾದ ಬಂದ ಯಾನ್ ಅಮೇರಿಕರು ಹೋಗುದಿಲ್ಲ ಅಜ್ಜ ಐಕ್ ನಿನ್ನ ಕಾರು ಪಕ್ಕದ ಹೋಯ್ತು ಬತ್ತೆ ಆಶೀರ್ವಾದ ಮಾಡ್ತದೆ ನಮ್ಮ ಕೂಡ ಕರೆ ಈಗ ದೂರ ಕೂತುಂಡು ಈ ಜಾಡಿಗೆ ಕುದರ್ದಾದ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಲು ಸಾರ್ವಜನಿಕ ಗಣೇಶೋತ್ಸವ ಸಮಿತಿರೇಶ್ವರ ಕೋಟೆಕಾರದೇವರ ನೇತ ಅಲಂಕಾರವನ್ನು ಬೇರೆ ಗಣೇಶೋತ್ಸವದ ಪರವಾದ ವೃತ್ತರಕ ಸೌಂದರ್ಯ ಸಂದಾಯಿತಂತಂದಿಲ್ಲ ಮುಂದಿನ ಜನತ್ವ ಒಂದೇ ಬೇರೆ ಸಹಕಾರವನ್ನು ಕೊಂಡು ಬಂದಿರೋದ್ರಿಂದ
ಆದಿತ್ಯನಾಥ ಫ್ರೆಂಡ್ಸ್ ಭಂಡಾರಮನೆ ಇದರ ಎಲ್ಲ ಸರ್ವ ಸದಸ್ಯರಿಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ವತಿಯಿಂದ ಇನ್ನೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಸಹ ನಮ್ಮೊಂದಿಗೆ ಇದೇ ರೀತಿಯ ಸಹಕಾರವನ್ನು ತಾವೆಲ್ಲರೂ ಬೇಡಿಕೊಳ್ತಾ ಇದ್ದೇವೆ. ಇನ್ನು ಮುಂದೆಯೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು 52ನೇ ಬೀರಿ ಗಣೇಶೋತ್ಸವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಗವದ್ಭಕ್ತ ಬಾಂಧವರಿಗೆ ಕಟ್ಟ ಫ್ರೆಂಡ್ಸ್ ಸೇರಿ ಬೀರಿ ಗಣೇಶೋತ್ಸವಕ್ಕೆ ಸ್ವಾಗತವನ್ನು ನೀಡಿದ್ದಾರೆ. ಕಟ್ಟ ಫ್ರೆಂಡ್ಸ್ ಸೇರಿ ಎಲ್ಲ ಸರ್ವ ಸದಸ್ಯರಿಗೂ ಸಾರ್ವಜನಿಕ ಗಣೇಶೋತ್ಸವದ ಬೀರಿ ಗಣೇಶೋತ್ಸವಗಳಿಗೆ ಸ್ವಾಗತವನ್ನು ನೀಡಿದಂತಹ ವಿದ್ಯಾ ಗಣೇಶೋತ್ಸವ ಕಟ್ಟುಕೊಳ್ಳುವವರೆಲ್ಲ ಪದಾಧಿಕಾರಿ ಬಂಧುಗಳಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಿಗದಂತಹ ಕೋಟೆಗಾರರಿಗೆಲ್ಲ ಗಣಪತಿಯವರ ಪಾದರಕ್ಕೆ ಗೋವಿಂದ ಗೋವಿಂದ. ಅಧ್ಯಕ್ಷರು ಅವೇ ರೀತಿ ಗೌರವಾಧ್ಯಕ್ಷರು ಅವೇ ರೀತಿ ಬಾರಿ ಪೊರ್ಲುದ ಅಜ್ಜಿ
ಈ ಒಂಜಿ ಶೋಭಾಯಾತ್ರೆಗೆ ಮೆರುಗು ಕೊರ್ನಂಚಿನ ತುಳುನಾಡ ಫ್ರೆಂಡ್ಸ್ ಕೊಟ್ಟಿಕಾರು ನೇತ ಅಧ್ಯಕ್ಷರ ಪದಾಧಿ ಸ್ತಬ್ಧ ಚಿತ್ರನು ಇಂಕ್ಲಿಗೆ ಮಲ್ತಕೊರ್ನಂಚಿನ ತುಳುನಾಡ ಫ್ರೆಂಡ್ಸ್ ಕೊಟ್ಟಿಕಾರು ಇಂಕ್ಲಿಗೆ ಗಣೇಶ ಸಾರ್ವಜನಿಕ ಗಣೇಶೋತ್ಸವದ ಪರವಾದ ಹೃತ್ಪೂರ್ವಕ ಸೋಲ್ಮೇಲಿನ ಸಂದಾಯಿತಂದಲ್ಲ ತುಂಬದ ಸತಿಲ ಇಂಚಿನ ಸಹಕಾರ ಇಂಕ್ಲಿಗೆ ಬೋರ್ಡು ಮಂಡದ ನಿಗಳ ಅಭಿನಯನ ಮಲ್ತದಲ್ಲ ಐದು ಪಕ್ಕ ನನಂಜಿ ಬಾರಿ ಪೊರ್ಲದ ಸ್ತಬ್ಧ ಚಿತ್ರ ಯಕ್ಷಪ್ರಿಯರು ಕೊಟ್ಟೆಗಾರು ನೇತ ವೀರಕೇಸರಿ ಬೀರಿ ನೇತ ಪದಾಧಿಕಾರಿ ಬಂಧುಲು ಬತ್ತದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಡ್ಬಾರ್ದಕ್ಕೆ ಏನದಲ್ಲ ವೀರಕೇಸರಿ ಬೀರಿ ನೇತ ಪದಾಧಿಕಾರಿಗಳು ಬತ್ತದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಡ್ಬಾರ್ದಕ್ಕೆ ಏನದಲ್ಲ ಬೇಕಲ್ಲ ಅಂಚೆನೆ ಇಂಗ್ಲಿಗೆ ಪ್ರತಿ ವರ್ಷ ಇವಜಿ ಶೋಭಾಯಾತ್ರೆಗೆ ಬಾರಿ ಪೊರ್ಲದ ಸ್ತಬ್ಧ ಚಿತ್ರಣ ಬಂತದ್ದು ಶೋಭಾಯಾತ್ರೆದ ಮೆರುಗನ ಜಾಸ್ತಿ ಬಂತದಲ್ಲಿ ವೀರಕೇಸರಿ ಬೀರಿದ ಪದಾಧಿಕಾರಿಗಳು ಬತ್ತದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಡ್ಬಾರ್ದಕ್ಕೆ ಏನದಲ್ಲ ಅದೇ ರೀತಿ ಈ ಒಂಜಿ ಶೋಭಾಯಾತ್ರೆಗೆ ಎಂಗಳೊಟ್ಟಿಗೆ ಪೊರ್ಲುಡು ರಥದ ಸಾರಥಿಯಾದ ಮಂತ್ರಾರು ದಯಾನಂದ್ ಮಾಡೋರು ದಯಮಲ್ತದ್ದು ಹಿರು ಬರ್ತದೆ ಎಂಗಳಿರದ ಪ್ರಸಾದ ಸ್ವೀಕಾರ ಮಲ್ಪಡ್ಬಾರ್ದಕ್ಕೆ ಏನದಲ್ಲ ಅದೇ ರೀತಿ ಈ ಒಂಜಿ ಶೋಭಾಯಾತ್ರೆ ಎಂಗಳೊಟ್ಟಿಗೆ ಜೀಟಿಗೆದಾರು ದಯಮಲ್ತದ್ದು ಈರು ಬತ್ತದ ಪ್ರಸಾದನ ಸ್ವೀಕಾರ ಮಲ್ಪಡ್ಬಾರ್ದಕ್ಕೆ ಏನದಲ್ಲ ಜೀಟಿಗೆದಾರು ಬತ್ತದ ಪ್ರಸಾದನು ಸ್ವೀಕಾರ ಮಲ್ಪಡ್ಬಾರ್ದಕ್ಕೆ ಏನದಲ್ಲ ಅದೇ ರೀತಿ ವರ್ಷ ಪ್ರತಿ ಎಂಗಲ ಈ ಒಂಜಿ ಶೋಭಾಯಾತ್ರೆಗೆ ಚೆಂಡದ ಒಂಜಿ ಶೋಭಾಯಾತ್ರೆದ ಮೆರುಗುನ ಜಾಸ್ತಿ ಮನ್ಪಂಚನ ಹರೀಶ್ ಚಂದ್ರ ನಾಯ್ಕ್ ಬತ್ತದ ಪ್ರಸಾದನ ಸ್ವೀಕಾರ ಮಲ್ಪಡ್ಬಾರ್ದಕ್ಕೆ ಏನದಲ್ಲ ನಮ್ಮ ಸಮಿತಿಯಿಂದ ಒಂದು ಜೀಪಿನ ವ್ಯವಸ್ಥೆಯನ್ನು ಮಾಡಿದೆ ಶೋಭಾಯಾತ್ರೆ ಮೆರುಗನ್ನು ಹೆಚ್ಚಿಸಲು ಅದರ ಸಾರಥಿಯರು ಇದ್ರೆ ದಯವಿಟ್ಟು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಜೀಪ್ ಅನ್ನು ಗಣೇಶ್ ಮಾಡೂರು ಇವರು ವ್ಯವಸ್ಥೆಯನ್ನು ಮಾಡಿದರೆ ಅದರ ಸಾರಥಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಸಂಚಾರಿ ಠಾಣೆ ದಕ್ಷಿಣ ಇದರ ಸಿಬ್ಬಂದಿಗಳಿದ್ರೆ ದಯವಿಟ್ಟು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಟ್ರಾಫಿಕ್ ಪೊಲೀಸ್ ಇವರು ಇದ್ರೆ ದಯವಿಟ್ಟು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಈ ಒಂದು ಶೋಭಾಯಾತ್ರೆಯಲ್ಲಿ ನಮ್ಮೊಂದಿಗೆ ಮೆರುಗನ್ನು ಹೆಚ್ಚಿಸಿದಂತ Right side it